ಬಂಟ್ವಾಳ ತಾಲೂಕಿನ ಸಿಂತಾನಿಕಟ್ಟೆ ಶಾಖೆಯ ಪೂವಾಡಿಕಟ್ಟೆಯ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸದಸ್ಯರು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಇಂದು ಕೋಡಿಬೈಲು ಮಹಮ್ಮಾಯಿ ದೇವಸ್ಥಾನದ ಸುತ್ತಮುತ್ತ ಶ್ರಮದಾನವನ್ನು ನಡೆಸಿದ್ದಾರೆ. ಮಹಮ್ಮಾಯಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ನಡೆಯಲಿದ್ದು, ಈ ಹಿನ್ನೆಲೆ ದೇವಾಲಯದ ವಠಾರವನ್ನು ಸ್ವಚ್ಛಗೊಳಿಸಿ ಬಜರಂಗ ದಳದ ಎಲ್ಲಾ ಕಾರ್ಯಕರ್ತರು ಸ್ವ ಇಚ್ಛೆಯಿಂದ ಶ್ರಮಿಸಿದ್ದಾರೆ. ಇವರ ಕಾರ್ಯವೈಖರಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಊರಿನ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ದೇವಸ್ಥಾನದ ಮುಕ್ತೇಸರರು ನಿಮ್ಮಿಂದ ಇನ್ನಷ್ಟು ಸಮಾಜ ಸೇವೆಗಳು ನಡೆಯಲಿ, ಮಹಮ್ಮಾಯಿ ದೇವರು ಸದಾಕಾಲ ನಿಮ್ಮನ್ನ ಆಶೀರ್ವದಿಸಲಿ ಎಂದು ಹರಸಿದ್ದಾರೆ. ಇನ್ನು ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪುತ್ತೂರು ಜಿಲ್ಲೆಯ ಸಂಚಾಲಕರಾದ ಗುರುರಾಜ್ ಬಂಟ್ವಾಳ ಹಾಗೂ ಬಂಟ್ವಾಳ ಪ್ರಖಂಡದ ಸಹ ಸಂಚಾಲಕರಾದ ಸಂತೋಷ್ ಕುಲಾಲ್ ಸರಪಾಡಿ ಉಪಸ್ಥಿತರಿದ್ದರು.